ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಕಾವಲಿಗೆ ನೀನಿರಲು ನೋವು ಭಯ ಅಂಜಿಕೆಯು ನಮಗೆ ತಕೆ, ತಾಯಿ ನಮಗೆ ತಕೆ. ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ, ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೆ ತ್ರಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಾನಂ ಶಕ್ತಿಭೂತೆ ಸನಾತನಿ, ಗುಣಶ್ರಾಯೆ ಗುಣಮಾಯೆ ನಾರಾಯಣೇ ನಮೋಸ್ತುತೆ. ಶರನ್ನವರಾತ್ರಿಯ ಸಂದರ್ಭದಲ್ಲಿ ಶ್ರೀದೇವಿಯ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಆಚರಣೆ ನಡೆಯುತ್ತದೆ. ಕರಾವಳಿಯ ಅತ್ಯಂತ ಕಾರಣಿಕ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಶಾಂತಿನಗರ ಕಿನ್ನಿಕೊಳೆ. ಈ ಪವಿತ್ರ ಕ್ಷೇತ್ರದ ಶರನ್ನವರಾತ್ರಿಯ ಸಂದರ್ಭದ ನವರಾತ್ರಿ ಸಂಭ್ರಮ ಈ ವಿಶೇಷ ಸಂಚಿಕೆಯಲ್ಲಿ. ವರವ ಕೊಡುವಳು ವರಲಕ್ಷ್ಮಿ ನನ್ನಮ್ಮ, ಸಿರಿಭಾಗ್ಯವ ನೀಡುವಳು ಬೇಡಲು ಜಗದಮ್ಮ. ವರವ ಕೊಡುವಳು ವರಲಕ್ಷ್ಮಿ ನನ್ನಮ್ಮ, ಸಿರಿಭಾಗ್ಯವ ನೀಡುವಳು ಬೇಡಲು ಜಗದಮ್ಮ. ಸಿರಿಭಾಗ್ಯವ ನೀಡುವಳು ಬೇಡಲು ಜಗದಮ್ಮ.
ಕೊಡುವಳು ವರಲಕ್ಷ್ಮಿ ನನ್ನಮ್ಮ ಸಿರಿಭಾಗ್ಯವ ನೀಡುವಳು ಬೇಡಲು ಜಗದಮ್ಮ.
ಬಾಗಿಲ ತೆರೆಯಿರು, ಬಂದಳು ಬಾಗಿಲ ತೆರೆಯಿರು. ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಶಾಂತ ಪರಿಸರ ಸರ್ವಧರ್ಮೀಯರ ಆರಾಧನಾ ಕೇಂದ್ರವಾಗಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಸ್ಥಾಪಿತವಾಗಿದೆ. ಶ್ರೀ ಶ್ರೀ ಪ್ರೇಮಾನಂದ ಸ್ವಾಮೀಜಿಯವರಿಂದ ಸ್ಥಾಪಿಸಲ್ಪಟ್ಟ ಈ ಪವಿತ್ರ ಕ್ಷೇತ್ರ ಅತ್ಯಂತ ಕಾರುಣಿಕ ಕ್ಷೇತ್ರವಾಗಿದೆ. ಪಟ್ಟಣ ಪ್ರದೇಶದಿಂದ ದೂರ ಇದ್ದರೂ ಕೂಡ ವರ್ಷಂಪ್ರತಿ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ತಾಯಿಯ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ನವರಾತ್ರಿಯ ಕಾಲದಲ್ಲಿ ಈ ಕ್ಷೇತ್ರ ಇನ್ನೂ ಹೆಚ್ಚಾಗಿ ಕಂಗೊಳಿಸುತ್ತದೆ. ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು ಪ್ರತಿನಿತ್ಯ ಇಲ್ಲಿ ಜರುಗುತ್ತದೆ. ಹಲವಾರು ಬಗೆಯ ಸೇವೆಗಳು ಭಕ್ತಾದಿಗಳಿಂದ ಇಲ್ಲಿ ಶ್ರೀದೇವಿಗೆ ಅರ್ಪಿಸಲ್ಪಡುತ್ತದೆ. ಪ್ರತಿನಿತ್ಯ ಅನ್ನದಾಸೋಹ ಇಲ್ಲಿ ಪ್ರಸಾದ ರೂಪದಲ್ಲಿ ನೆರವೇರುತ್ತದೆ.
ಮೂಕಾಂಬಿಕಾ ದೇವಸ್ಥಾನ, ಶಾಂತಿನಗರ, ಗುತ್ತಕಾಡು. ಮುಲ್ಪ 32ನೇ ವರ್ಷದ ನವರಾತ್ರಿ ಉತ್ಸವ ನಡತೊಂದುಂಡು. ಇನ್ನಿತ್ತ ವಿಶೇಷತವಾದ ಆ ಚಂಡಿಕಾ ಹವನ ಲೋಕ ಕಲ್ಯಾಣಾರ್ಥವಾದ ನಡಪುನಂಚಿನ ಈ ಸೇವೆ ಅವು ಎಡ್ಡೆಡು ಪೊರ್ಲುಡು ಅಪ್ಪೆನ ಪೂರ್ಣ ಅನುಗ್ರಹದ ಮಿತ್ತು ನಡತಂಡು. ನೆಕ್ ಕಾರಣೀಕರ್ತರು ಆಯ್ನಂಚಿನ ಪೂಜ್ಯ ಗುರುವರಿಯರು ಆಯ್ನಂಚಿನ ಸ್ವಾಮಿ ಪ್ರೇಮಾನಂದರು ಆರ್ನ ತತ್ವ ಆದರ್ಶ ಪತ್ತೊಂದು ಆರು ನಮ್ಮೊಟ್ಟಿಗೂ ಇತ್ತ ಇಜ್ಜರಿಂದ ಅಂಡಲ ಆರು ಖಂಡಿತವಾದ ಪರೋಕ್ಷವಾದ ನಮ್ಮೊಟ್ಟಿಗೂ ಉಲ್ಲು ಇತ್ತದು ಈ ಕೆಲಸ ಕಾರ್ಯನಾರು ಮಲ್ತೊಂದು ಪೋಂದುಲ್ಲೇರು. ಮುಲ್ಪ ಒವೇ ಒಂಜಿ ರೀತಿದ ಜಾತಿ ಮತ ಭೇದದಂತೆ ನಮ್ಮ ಮಾತಿರ್ಲ ಮಾನವ ಜಾತಿ, ನಮ್ಮ ಮಾನವ ಧರ್ಮ, ಈ ಮಾನವೀಯತೆಯನ್ನು ನಮ್ಮ ತುಜುಪವಡು ಅಂತ ಪಂಪಿನ ಆ ತತ್ವನೇ ಈ ಮಣ್ಣದ ಈ ಕ್ಷೇತ್ರದ ಅವೇನೇ ನಮ್ಮ ಅನುಷ್ಠಾನವನ್ನು ಮಲ್ತೊಂದುಲ್ಲ. ಈ ನವರಾತ್ರಿ ಉತ್ಸವಡ್ಲ ಅವೇ ತತ್ವನು ಪತ್ತೊಂದು ಮುಲ್ಪ ಒವೇ ಒಂಜಿ ರೀತಿದ ಜಾತಿ ಮತ ಭೇದದ ಅಂತೆ ಆ ಸೇವೆ ಅಪ್ಪೆನ ಸೇವೆಯನ್ನು ಮಾತಿರ್ಲ ಸೇರಿದು ಮಲ್ತೊಂದು ಬರೊಂದುಲ್ಲೇರು. ನೆತ್ತ ನೇತೃತ್ವನು ನಮ್ಮ ಶ್ರೀ ಮೂಕಾಂಬಿಕಾ ಸೇವಾ ಸಮಿತಿ ಅಂಚನೆ ಯುವ ಬಳಗ ಅವೇ ಪ್ರಕಾರ ಮಹಿಳಾ ಮಂಡಳಿದ ಸರ್ವ ಸದಸ್ಯರು, ಬಾಲವೃಂದ ಉಂಡು, ಯುವತಿ ಮಂಡಲ ಉಂಡು, ಅಕಲ್ನ ಪೂರ ಅಂಚನೆ ಭಕ್ತಿರ್ನ ಒಂಜಿ ಒಮ್ಮತ ವಾಯ್ನಂಚಿನ ಭಾವನೆಡು ಈ ಸೇವೆ ಈತ್ತು ವಿಜೃಂಭಣೆಡು ನಂಗೆ ಮಲ್ಪಲೆಕ್ಕ ಯಶಸ್ವಿ ಆದ ನೆರವೇರ್ಲೆಕ್ಕ ಆಂಡು ಇಂದು ಪಣಿಯರೆ ಎಂಗೆ ಮಸ್ತ್ ಖುಷಿ ಪಡೆಯೊಂದುಲ್ಲೆ. ಅವೇ ಪ್ರಕಾರ ಅಪ್ಪೆನ ಪೂರ್ಣ ಅನುಗ್ರಹ ಸರ್ವರಿಗ್ಲ ಪ್ರಾಪ್ತಿಯಾವಡು. ಈ ಮಣ್ಣದ ತತ್ವ ಏನ ಅವೇ ಸರ್ವೇ ಜನ ಸುಖಿನೋ ಭವಂತು ಇಂದು ಪಂಡ್ಲೆಕ್ಕ ದೇವರು ಮಾತಿರನ್ಲ ಎಡ್ಡೆ ಮಲ್ಪಡು, ದೇವರು ಮಾತಿರ್ನ ಅಕಲ್ನಕಲ್ನ ಮನಸ್ಸದ ಇಷ್ಟಾರ್ಥನು ಈಡೇರಿಸಿಕೊರಡು ಅಂತ ಬಂದು ಈ ಸಂದರ್ಭಡು ಅಪ್ಪೆಡ ನಟನು. ಅವೇ ಪ್ರಕಾರ ದಾದನ ಪೂಜ್ಯ ಗುರುವರಿಯರು ಆಯ್ನಂಚಿನ ಸ್ವಾಮಿ ಪ್ರೇಮಾನಂದರ್ನ ಕನಸು ಪ್ರಕಾರ ಆರು ಪಾಡ್ದಿತ್ತಿನ ಸ್ಕೆಚ್ ಎಂಚಿನ ಉಂಡು. ಆ ಸ್ಕೆಚ್ದ ಪ್ರಕಾರ ಮುಲ್ಪ ಗಣಪತಿ, ವೀರಭದ್ರ, ನವಗ್ರಹ, ಅಂಚನೆ ಚಂಡಿಕೆ ಇತ್ಯಾದಿ ಗುಡಿಕ್ಲು ಮುಲ್ಪ ಆವಡು ಇನ್ ಪಂಪಿನ ಇಚ್ಛಾಶಕ್ತಿ ಆರ್ನ ಇತ್ತನ್. ಆ ಇಚ್ಛಾಶಕ್ತಿ ಪ್ರಕಾರ ಇತ್ತೆ ಗಣಪತಿ, ವೀರಭದ್ರ, ನವಗ್ರಹ ಈತ ಶಕ್ತಿಲೇನ ಉಪಶಕ್ತಿಲೇನ ಮೂರ್ತಿ ಪ್ರತಿಷ್ಠಾಪನೆ ಆದ ಬ್ರಹ್ಮಕಲಶ ಆಂಡ್ ನನ್ನ ಈ ವರ್ಷಗೆ ಆ ಚಂಡಿಕೆನ ಗರ್ಭಗುಡಿ ಮಲ್ತದ್ದು ನೆಲಕ್ಕೆ ಆಸುಕಲ್ಲು ಪಾಡೋಡು ಪಂಪಿನ ಒಂಜಿ ಮಹತ್ವಾಕಾಂಕ್ಷೆ ಎಂಕಲ್ನ ಅದುಂಡು. ಅವೆತ್ತ ಒಟ್ಟಿಗೂ ಎಂಕಲ ಅಪ್ಪೆಡ ನಟ್ಟುನು ಈತೆ ಆ ಬ್ರಹ್ಮ ಈ ಕೆಲಸಲೇನು ಪೂರ ಆಯ್ನಾತು ಬೇಗ ಪೂರ್ತಿ ಮಲ್ತದು. ಆ ಬ್ರಹ್ಮ ಕಲಶದ ಒಂಜಿ ಪೊರ್ಲುನು ತೂಪನಂಚನ ಆ ಸೌಭಾಗ್ಯನು ಅಮ್ಮ ಎಂಕ್ಲಿಗೆ ಅನುಗ್ರಹಿಸೋಡು ಒಂದು ಬಂದು ಅದು ಸದಾ ದೇವರಿಡ ನಮ್ಮ ಮಾತ ಆಪಿನೈಟ್ ಎರ್ಮ ಪೂಜೆ ಆಂಡ ದೇವಿನ ಹೊರಮನೆ ಪೂಜೆ ಬಾಕಿ ಉಂಡು. ಆ ದೇವಿನ ಉಳ್ಳವಳ ಎಡ್ಡೆ ರೀತಿಯ ನಡಪು ಇಲ್ಲಿ ಚಂಡಿಕಾಯಾಮದ ಮಹಾಪ್ರಸಾದ ಶ್ರೀಮಾನ್ ವೀರಭದ್ರಂಜಿನ ಗೋಪಾಲ್ ಪೂಜಾರಿ ಸಪತ್ನಿ ಅನ್ನ ನೆನಪು ಆ ನೆನಪು ಪ್ರಸಾರ ಆಯ್ನ ಅಮ್ಮ ಉಳ್ಳೆ ನರ್ಮಪುತರಿಂಜಿನ ಸಾ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಆಯುರಾರೋಗ್ಯ ಭಾಗ್ಯ ಅಂಚನೆ ಜೋಕುಲ್ಬಾಲೆಲೆ ಕುಡಿಯಾಡಲಿಕ್ಕೆ ಮತ್ತು ವಿದ್ಯೆ ಬುದ್ಧಿ ಕಲ್ಪನಗೊಂಡ ವಿದ್ಯಾಭಿವೃದ್ಧಿ ಊರುಡು ಹೊರಗುರುಡು ಜನ ಜೋಕುಲ್ಬಾಲೆಲೆ ಮಾತರಿಗಳ ಆಯುರಾರೋಗ್ಯ ಶ್ರೀಮತಿ ಉದರು ಗಿರಿಜ ಅದನ್ನ ಪತಿ ದಿವಂಗತ ಅಂತೇಳಿ ಅನ್ನ ಆತ್ಮಗೌರವ ಅಂತಿಲ್ಲ ಇಹಲೋ ಕೊಡುತ್ತೀರ ಅನ್ನ ಪತ್ನಿಗೆ ಅಂಚನೆ ಜೋಕುಲು ಬಾಲೆಯಲ್ಲಿ ಕುಲ್ಯಾಡ್ಲಿಗೆ ಊರ್ಡಿಪ್ಪಡು ಬರೋಡ್ಪಡು ಮಾತರಿರೋ ನಾನು ನಟ್ಟೊಂದಲ್ಲೇ ಅಕ್ಲಿ ಎಡ್ಡೆ ಅವಡು ಆ ಸಂಸಾರದ ತನು
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.